ಫ್ರೆಂಡ್ಸ್ ಎಂಚೆಲ್ಲ ಮಾತೆ ನಮಸ್ಕಾರ ಇನಿ ನನ್ಪುಗ ವಿಟಮಿನ್ ಸೊಪ್ಪುದ ಪಲ್ಯ ಸೂಪರ್ ಹಾಕೋದು ಅದರ ಕರ್ಬದ ತಾಗಾರ ಬಲ್ಲಿ ಸ್ಟೀಲ್ ಲೇಟೆ ಮನ್ಪೋಡು ಇದು ತಿಕ್ಕಳಿತ್ತೆ ಉಪ್ಪು ಪಲ್ಯ ಮನ್ಕೋಬೇಕು ಮೂರ್ದು ಈತು ನೆಯ್ಯ ಮುಕ್ಕಿತ್ತೆ ಒಂದು ನೀರುಳ್ಳಿ ನೀರುಳ್ಳಿ ಕಾಯಿ ಮುಂಚಿ ಒಂದು ತಾರೆ ಕರಿತೀನಿ ಕಡಾಯಿಲಿತ್ತು ಮತ್ತು ದಾಸೆ ಪಾಡ್ದು ಮತ್ತು ನೀರುಳ್ಳಿ ಪಾಡ್ದ ಕಾಯಿ ಮುಂಚಿನ ಪಾಡು ಗೊತ್ತಿಗೆ ಉಪ್ಪು ಪಾಡ್ದು ಬೇಯನ್ ಬರ್ತದೆ ಚೂರು ರುಚಿಗೆ ತಕ್ಕ ಉಪ್ಪು ಪಾಡ್ದ ಖಾರ ಎಲ್ಲ ಮಾಡಿದೆ ಮತ್ತು ಒಂಜಿ 5 ನಿಮಿಷ ಒಂದು 2 ನಿಮಿಷ ಯಾವು ಮುಚ್ಚಳ ಮುಚ್ಚಿದ್ದು ಬೇಯೋದು ಚಿಕನ್ ಸಿಕ್ತದೆ ದೆಪ್ಪುಗ ಮುಚ್ಚಳ ರೆಡಿ ಆಂಡು ವಿಟಮಿನ್ ಸೊಪ್ಪುದ ಪಲ್ಯ ನಿಕ್ಲವರು ಟ್ರೈ ಮಾಡಿದ್ರೆ ಮಸ್ತ್ ಎಡ್ಡೆ ಅಂತ ಹೇಳ್ತದೆ.